ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. IPL ಬೆಟ್ಟಿಗೆ ಬಲಿ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಿನ್ನೆ ತಾನೇ ಉಡುಪಿಯಲ್ಲೊಬ್ಬ ನವ ಯುವಕ ಬಲಿಯಾಗಿರುವಂಥದ್ದು IPL ಜಾಲಕ್ಕೆ. ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಕೂಡ ಇಬ್ಬರು ಮಕ್ಕಳು ಬೆಟ್ಟಿಂಗ್ ಜಾಲಕ್ಕೆ ಬಲಿ ಬಿದ್ದಿರುವಂಥದ್ದು. ಯಾವುದೋ ಒಂದು ಕಾರಣದಿಂದಾಗಿ ಬೆಟ್ಟಿಂಗ್ ಜಾಲಕ್ಕೆ ಗುರಿಯಾದವರು ಕೊನೆಗೆ ತಲೆಯಲ್ಲಿ ಸಾಲದ ಹೊರೆಯನ್ನು ಹೊರಲಾಗದೆ ಜೀವವನ್ನೇ ಕಳೆದುಕೊಳ್ತಾ ಇರುವಂತಹ ಘಟನೆ ಇತ್ತೀಚೆಗೆ ಮಾಮೂಲಾಗಿದೆ. ಎಲ್ಲೊಂದು ಕಡೆಯಲ್ಲಿ ಸಾಲದ ಹೊರೆಯನ್ನು ತಾಳಲಾರದೆ ಸಾವನ್ನಪ್ಪಿಕೊಂಡ ಅಂತ ನಾವು ಒಂದು ಹೆಡ್ಲೈನ್ ಅನ್ನು ನೋಡುತ್ತೇವೆ. ಆದರೆ ನಿಜವಾಗಿ ಕೂಡ ಆತ ಸಾಲವನ್ನು ಯಾಕೆ ಮಾಡಿದ್ದಾನೆ, ಅದರ ಹಿಂದಿರತಕ್ಕಂಥ ಕಥೆ ಏನು ಅನ್ನೋದರ ಬಗ್ಗೆ ಯಾರು ಕೂಡ ಆಲೋಚನೆ ಮಾಡುವುದಿಲ್ಲ. ಬಹಳ ಪ್ರಮುಖವಾಗಿ ಈ ಬಾರಿ ಜಾರಿ ನಿರ್ದೇಶನಾಲಯ ನೇರವಾಗಿ ಬೆಟ್ಟಿಂಗ್ ದಂಧೆಯನ್ನು ಹತ್ತಿಕ್ಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲಾಖೆಗೆ ಆದೇಶವನ್ನು ಕೊಟ್ಟಿರೋ ಪ್ರಕಾರವಾಗಿ ಜೈಪುರ ಇರ್ಬೋದು, ದೆಹಲಿ ಇರ್ಬೋದು, ಮುಂಬೈ ಇರ್ಬೋದು, ಅಹಮದಾಬಾದ್ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಕೂಡ ರೈಡ್ ಅನ್ನು ಮಾಡಿ ಸುಮಾರು ಈ ಬಾರಿ 40,000 ಕೋಟಿಗೂ ಅಧಿಕ ರೂಪಾಯಿ ಬೆಟ್ಟಿಂಗ್ ಈ ಬಾರಿ ಕ್ರಿಕೆಟ್ನ ಮೇಲೆ ನಡೆದಿದೆ ಅನ್ನುವಂಥ ಆಘಾತಕಾರಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದು ಯಾವುದೋ ದುಡ್ಡಿದ್ದವರ ದುಡ್ಡಲ್ಲ, ಯಾವುದೋ ಬಡಪಾಯಿಗಳು ಈ ಜಾಲಕ್ಕೆ ಸಿಲುಕಿ ತೊಡಗಿಸಿದ್ದಂತಹ ಬಹಳ ದೊಡ್ಡ ಮಟ್ಟದ ಅಮೌಂಟ್ ಅಂತ ಹೇಳ್ಬೋದು. ಇದು ಯಾವುದೋ ಹವಾಲಾ ರೂಪದಲ್ಲಿ ದೇಶದಿಂದ ಹೊರಗಡೆ ಹೋಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಚಲಾಯಿಸತಕ್ಕಂಥ ಒಂದು ಬಹಳ ದೊಡ್ಡ ಜಾಲ ಇದೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಜಾರಿ ನಿರ್ದೇಶನಾಲಯ. ಅದೇ ರೀತಿಯಾಗಿ ಇತ್ತೀಚೆಗೆ ಮಂಗಳೂರಿನಲ್ಲಿ ಕೂಡ ಸುಮಾರು 21 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಮತ್ತೆ ಶ್ರೀಜಿತ್ ಶೆಟ್ಟಿ ಅನ್ನತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮತ್ತು ಪ್ರಜೀಶ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಉಡುಪಿಯಲ್ಲಿ ಕೂಡ ಹಲವಾರು ಬೆಟ್ಟಿಂಗ್ ಬುಕ್ಕಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಕರಾವಳಿ ಭಾಗದಲ್ಲಿ ವ್ಯವಸ್ಥಿತವಾಗಿ ಈ ಬೆಟ್ಟಿಂಗ್ ಜಾಲ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಗಳಿರುವಂಥದ್ದು. ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ನಾನು ಶಶಾಂಕ್ ಶಿವತ್ತ ಅವರಿಗೆ ಕೇಳಬೇಕು, ಇವತ್ತು ಬೆಟ್ಟಿಂಗ್ನಲ್ಲಿ ತೊಡಗಿಕೊಂಡಿರುವವರು ನಿಜವಾಗಿ ಕೂಡ ಬೆಟ್ಟಿಂಗ್ನಿಂದ ಯಾರಾದರೂ ಉದ್ಧಾರ ಆದವರು ಇದ್ದಾರಾ? ಇದರಲ್ಲಿ ನಾನು ಹಣವನ್ನು ತೊಡಗಿಸಿದೆ, ನನ್ನ ಅದೃಷ್ಟ ಕುಲಾಯಿಸಿತು, ನಾನು ಇಷ್ಟು ಕೋಟ್ಯಾಂತರ ರೂಪಾಯಿ ಹಣ ಪಡೆದುಕೊಂಡೆ, ನನ್ನ ಜೀವನ ಸೆಟ್ಲ್ ಆಯಿತು ಅನ್ನೋರು ಯಾರಾದರೂ ಇದ್ದಾರಾ? ನೋಡಿ, ಬೆಟ್ಟಿಂಗ್ ಅಲ್ಲಿ ಹೋಗಿ ನಾನು ಉದ್ಧಾರ ಆಗ್ತೇನೆ ಅಂತ ಹೇಳಿ ಯಾರು ಹೋಗುದಿಲ್ಲ. ಬೆಟ್ಟಿಂಗ್ ಅಂತ ಹೇಳಿದ್ರೆ ಅವ ಹಾಕ್ತಿದ್ದಾನೆ, ನಾನು ಸಹ ಹಾಕ್ತೇನೆ, ನನಗೆ ವಿನ್ ಆಗಿದ್ರೆ ಇಂಥದ್ದೊಂದು ಬರ್ಬೋದಲ್ಲ. ನಾಳೆ ಎಂತಾರು ನಂಗೆ ಈಗ ನೋಡಿ, ಕಾಲೇಜ್ನ ಮಕ್ಕಳಲ್ಲಿ ಈಗ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ ಅವನ ಫ್ರೆಂಡ್ ಒಟ್ಟಿಗೆ ಎಂತ ಉಂಟು ನೋಡ್ತಾರೆ. ಈಗ ಅವನ ಹತ್ರ ಐಫೋನ್ ಇದ್ರೆ ನಂಗೆ ಬೆಟ್ಟಿಂಗ್ ಅಲ್ಲಿ 20,000 ಬಂತು ಅಂತ ಹೇಳಿದ್ರೆ ಇನ್ನೊಂದು 20,000 ಅರೇಂಜ್ ಮಾಡಿ ನಂಗೆ 40,000 ಐಫೋನ್ ತಗೊಳ್ಬಹುದು ಅಂತ ಹೇಳುವ ಒಂದು ಮನೋಭಾವನೆ. ಹ್ಯೂಮನ್ ಡಿಸೈರ್ಸ್ ಆರ್ ಅನ್ಲಿಮಿಟೆಡ್ ಅಂತ ಹೇಳ್ತೇವೆ. ಬೇಗ ದುಡ್ಡು ಮಾಡೋಣ ಅಂತ ಹೇಳಿ ಮನೆಯವರು ಪ್ರೆಷರ್ ಹಾಕಿರ್ತಾರೆ. ನೋಡು, ನಿನ್ನ ಪಕ್ಕದ ಮನೆ ಹುಡುಗ ಅವನಿಗೆ 40,000 ಕೆಲಸ ಆಯ್ತು, 50,000 ಕೆಲಸ ಆಯ್ತು, ನೀನು ಎಂತ ಮಾಡ್ತಾ ಇಲ್ಲ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಇಂದಿನ ಮಕ್ಕಳು ತಪ್ಪು ದಾರಿಗೆ ಹೋಗುವಂತ ಕೆಲವು ಸಂಭವಗಳು ಇರ್ತವೆ. ಬೇಗ ಬೆಟ್ಟಿಂಗ್ ಅಲ್ಲಿ ಹಾಕಿದ್ರೆ ದುಡ್ಡು ಹಾಕಿದ್ರೆ ರಪ್ಪ ನಾಳೆ ವಿನ್ ಆಗ್ತದೆ. ಅದರಲ್ಲಿ ವಿನ್ ಆಗ್ತದಾ ಇಲ್ವಾ, ನಂಗೆ ವಿನ್ ಆದ್ರೂ ಸಹ ನಂಗೆ ದುಡ್ಡು ಬರ್ತದಾ ಇಲ್ವಾ ಅಂತ ಹೇಳುವ ಒಂದು ಪರಿಕಲ್ಪನೆ ಅವ್ರ ಹತ್ರ ಇರುವುದಿಲ್ಲ. ಬಂದ್ರು ಏನಾಗುದಿಲ್ಲ. ಬಂದ್ರು ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಅದನ್ನ ಹೇಗೆ ಖರ್ಚು ಮಾಡ್ಬೇಕಂತ ಗೊತ್ತಿರೋದಿಲ್ಲ. ಖರ್ಚು ಮಾಡಿದ್ರು ಎಷ್ಟು ಎಫೆಕ್ಟಿವ್ ಆಗಿ ಖರ್ಚು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಈಗ ಬಂತು ಅಂತ ಹಿಡಿಸ್ಕೊಳ್ಳಿ, ಒಂದು 10,000 ಬಂತು, ಆಯ್ತು 10,000 ಬಂತು, ಇನ್ನು ಅದನ್ನ 1 ಲಕ್ಷ ಮಾಡೋದು ಹೇಗೆ? ನಾಳೆ ಇನ್ನೊಂದು ಬೆಟ್ಟಕ್ಕೆ ಆಗುದು, ಅಲ್ಲಿ 20,000 ಹಾಕುದು, ಅಲ್ಲಿ 20,000 ತಕ್ಕೊಡುವಂತ ಕೆಲವೊಂದು ನಿದರ್ಶನಗಳು. ಯಾಕಂದ್ರೆ ಇನ್ನೊಂದು ನಿದರ್ಶನ ಹೇಳ್ತೇನೆ. ಒಬ್ಬ ನಾನು ಗುರ್ತದವನೇ 20,000 ರೂಪಾಯಿಯನ್ನ ನಿನ್ನೆ ಮುಗ್ದ IPL ವರೆಗೆ 20,000 ರೂಪಾಯಿಯನ್ನ ಲಾಸ್ ಅಲ್ಲಿದ್ದ. ಬೆಟ್ಟ ಹಾಕೊಂಡು ಬೇಡ ಹೇಳಿದ್ರು, ಬೆಟ್ಟ ಹಾಕೊಂಡು ಲಾಸ್ ಅಲ್ಲಿದ್ದವನು ಮೈನಸ್ ಖಾತೆಯಲ್ಲಿ 20,000. ನಿನ್ನೆ ಮುಂಬೈ ಮತ್ತೆ ಚೆನ್ನೈ ಫೈನಲ್ ಮ್ಯಾಚ್ ಅಲ್ಲಿ ಮುಂಬೈ ಹೊರಟ ಅಂದ್ರೆ 20,000 ಒಮ್ಮೆ ಇದ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡು ನಂಗೆ ನಿಲ್ ಮಾಡುವ ಅಂತ ಹೇಳ್ಕೊಂಡು ಹೊರಟ. ಅದರಲ್ಲಿ ಹೋದ ದುಡ್ಡು ಅದರಲ್ಲೆಲ್ಲ ತೆಗಿಯೋಣ ಅಂತ ಕೆರೆಯ ನೀರನ್ನು ಕೆರೆಗೆ ಜಿಲ್ಲೆ ಹೇಳುವಾಗ ಅಲ್ಲಿ ಎಂತ ಅಂತ ಹೇಳಿದಾನೆ, ಇವತ್ತು ಬೆಳಿಗ್ಗೆ ಅವ ನೋಡ್ಲಿಕ್ಕೆ ಸಹ ಇಲ್ಲ, ಫೋನ್ ಸಹ ಇಲ್ಲ, ಎಲ್ಲಿದ್ದಾನೆ ಏನು ಅಂತ ನಾಪತ್ತೆ ಆಗಿದೆ. ಇದು ನಾಳೆ ನಾಡ್ರಲ್ಲಿ ಎಲ್ಲಿದ್ದಾನೆ ಅಂತ ಹೇಳುವ ಒಂದು ಸುದ್ದಿ ಬರಲಿದೆ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ತಮ್ಮ ಹೆಸರು? ಪೀರ್ ಮೊಹಮ್ಮದ್ ಅವರೇ, ಹೇಳಿ, ಬೆಟ್ಟಿಂಗ್ ಜಾಲದ ಬಗ್ಗೆ ತಮ್ಮ ಅನಿಸಿಕೆ ಏನು? ಬೆಟ್ಟಿಂಗ್ ಜಾಲದ ಬಗ್ಗೆ ಪ್ರಪ್ರಥಮವಾಗಿ ಹೇಳುವುದಾದ್ರೆ, ಸಾಧಾರಣ ಈಗ ನನಗೆ 60 ವರ್ಷ. ನಾನು ಸಾಧಾರಣ ಶಾಲೆಗೆ ಹೋಗುವ ಕ್ರಮದಿಂದ ಈ ಬೆಟ್ಟಿಂಗ್ ನಲ್ಲಿ ಅಷ್ಟು ಅಂಕೆ ಅಂತ ಹೇಳಿ ಹೇಳುದನ್ನು ಕೇಳ್ತಾ ಇದ್ದೆ. ಇವತ್ತು ಅವನಿಗೆ ಅಷ್ಟರಲ್ಲಿ ಸಿಕ್ಕಿತ್ತು, ಇವತ್ತು ಈ ರೀತಿ ಕಲಿತುಕೊಂಡು ಈ ರೀತಿ ಕಟ್ಟಿದ, ಇದೆಲ್ಲ ನಾವು ಕೇಳ್ತಾ ಇದ್ದದನ್ನು. ಒಂದು ಕಡೆ ಯಾರಾದ್ರೂ ಹೊಸ SP ಚೇಂಜ್ ಆದ್ರೆ ಆಗ ಹೊಸತು SP ಬಂದಿದ್ದಾರೆ, ಈಗ ಸ್ವಲ್ಪ ಕಡಿಮೆ ಅಂತೇಳಿ ಅವರ ಬಾಯಿಂದ ಬರ್ತಿತ್ತು. ಅಂತದ್ದೇ ಇದೆಲ್ಲ ಒಂದು ರೀತಿಯಲ್ಲಿ ಆಗಾಗ ಯಾವುದೇ ಒಂದು ನೆವನದಲ್ಲಿ ಕಡಿಮೆ ಆಗ್ತದೆ. ಒಬ್ಬ ಪೊಲೀಸ್ ಆಫೀಸರ್ ನಿಷ್ಠಾವಂತ ಇದ್ರೆ ಆಗ ನಡೆಯುವುದಿಲ್ಲ, ಅವನನ್ನು ಎತ್ತಂಗಡಿ ಮಾಡುವವರಿಗೆ ಕಾಯ್ತಾರೆ, ಪುನಃ ಇದು ಸ್ಟಾರ್ಟ್ ಆಗ್ತದೆ. ಈಗ ಸಾಧಾರಣ ಒಂದು 15 ದಿವಸದಿಂದ ಈಗ ನೀವು ಟಿವಿ ಚಾನೆಲ್ ನವರು ಇದರ ಹಿಂದೆ ಬಿದ್ದಿದ್ದೀರಿ. ಇದೇನು 4 ದಿವಸ ನಿಮ್ಮ ರೀತಿಯಲ್ಲಿ ನಡೀಬಹುದು. ಆದ್ರೆ ಇದರ ಬಗ್ಗೆ ಇದಾಗಬೇಕಾದ್ರೆ ಜನರೇ ಜಾಗೃತರಾಗಬೇಕು. ನಾವು ದುಡಿದ ಹಣದಲ್ಲಿ ಸಾಯಂಕಾಲ ಹೋಗಿ ಅವನಿಗೆ 50 ರೂಪಾಯಿ ಯಾಕೆ ಕಟ್ಟಬೇಕು ಅಂತೇಳಿ ಜನರಲ್ಲಿ ಜಾಗೃತಿ ಬಾರದಿದ್ರೆ ಇದು ಯಾವ ಟಿವಿ ಚಾನೆಲ್ ಆಗ್ಲಿ, ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಇದು ನಾವು ಲಾಭ ಮಾಡುವಾಗ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಡ.
ನಾವು ನಷ್ಟಕ್ಕೆ ಬಿದ್ದಾಗ ಮಾತ್ರ ನಾವು ಸ್ಟೇಷನ್ಗೆ ಹೋಗ್ತೇವೆ. ನಾವು ಇಷ್ಟು ಕಟ್ಟಿ ನಮ್ಗೆ ಸಿಗ್ಲಿಲ್ಲ, ಅವನನ್ನು ಹುಡುಕು ಕೊಡಿ ಅಂತ ಹೇಳಿ. ಯಾರಪ್ಪನ 10 ರೂಪಾಯಿ ಕಟ್ಟಿ 10 ಕೋಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಅವ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗ್ಲಿ ಯಾರಿಗೂ ಸಿಗಲ್ಲ. ಆಗ ನಾವೇನ್ ಮಾಡ್ತೇವೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಪಾಲ್ ತಿಂತಾರೆ ಅಂತ ಹೇಳಿ ಅಲ್ಲಿ ಅವನಿಗೆ ಹೇಳ್ತೇವೆ. ಯಾಕೆ ಇವನ್ ಹೇಳಲಿಕ್ಕೆ ಹೋಗ್ಲಿಲ್ಲ, ಇವನಿಗೆ ಲಾಭ ಉಂಟು. ಆಗ ಇದು ನಡೀತಾ ಇದ್ದೆ. ಆಗ ಪೊಲೀಸ್ ಅವರೆಲ್ಲ ಹಣ ತಿಂದು ಇವ್ರಿಗೆ ಗೊತ್ತಿಲ್ಲ, ಗೊತ್ತಿದ್ದು ಮಾಡ್ತಾರೆ ಅಂತೇಳಿ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿದ್ದು ಯಾವಾಗ ಹೋಗುದು? ಇದು ನೋಡಿ ಎಲ್ಲ ವಸ್ತು ತಂದು ಪಂಗನಾಮ ಆಗ್ತಾರೆ. ಈಗ ಒಂದು ವೇಳೆ ಎಷ್ಟೋ ಕಾಲದಿಂದ ಇದು ನಡೀತಾ ಇದೆ, ಇನ್ನೂ ಜನರು ಕಟ್ತಾರೆ. ಅವ್ರಿಗೆ ಹಣ ಕಟ್ಟುವಾಗ ಬುದ್ಧಿ ಇಲ್ವಾ? ಎಸ್ ಓಕೆ ಪೀರ್ ಮಹೋದಯ, ಧನ್ಯವಾದಗಳು. ಅವ್ರು ಹೇಳ್ತಾ ಇದಾರೆ ಮೂರ್ಖರನ್ನಾಗಿ ಮಾಡುವವರು ಮೂರ್ಖರು ಯಾವತ್ತಿನವರೆಗೆ ಇದ್ದಾರೋ ಅವತ್ತಿನವರೆಗೆ ಮೂರ್ಖರನ್ನಾಗಿ ಮಾಡುವವರು ಇರ್ತಾರೆ. ಈ ಹಿಂದೆ ಈ ಕೆಲವೆಲ್ಲ ಪ್ರಾಜೆಕ್ಟ್ ಬಂತು, ಮಂಗಳ, ಮುರಾ ಮತ್ತೆ ಅಗ್ರಿಗೋಲ್ಡ್ ಸೇಮ್ ಇದೆ. ಈಗ ಅಗ್ರಿಗೋಲ್ಡ್ನವರದ್ದು ಈಗ ಪ್ರತಿಭಟನೆ ನಡೀತಾ ಇದೆ. ಜನ ದುರಾಸೆಗೆ ದುರಾಸೆಗೆ, ಯಾಕಂತ ಹೇಳಿದ್ರೆ ಈಗ 5-10 ರೂಪಾಯಿ ಅಲ್ವಾ ನಾವು ಕಟ್ಟಿದ್ರೆ ಸಿಗ್ತದೆ ಅಂತೇಳಿ. ಇಲ್ಲ 5-10 ರೂಪಾಯಲ್ಲಿ 5 ಕೋಟಿ 10 ಕೋಟಿ ಹೋಗ್ತಂತೆಲ್ಲ ಅವರಿಗೆ ಗೊತ್ತಿರೋದಿಲ್ಲ. ಈಗ ಮುಗ್ಧ ಮಕ್ಕಳ ಜನರ ಹತ್ರ, ಅವರು ಬೀಡಿ ಕಟ್ಟುವರ ಹತ್ರ 5-10 ರೂಪಾಯಿ ತಕೊಂಡು ಸೇಮ್ ಬೆಟ್ಟಿಂಗ್ ಆಗಿದ್ದು ಸಹ. ಎಸ್, ನಾವಿಲ್ಲಿ ಈ ಭಾಗದ ಕಾರ್ಮಿಕರನ್ನ ಗಮನಿಸ್ತೇವೆ. ಅವರು ದಿವಸದ ಒಂದು 50 ರೂಪಾಯಿಯನ್ನು ಅದಕ್ಕೋಸ್ಕರ ತೆಗೆದಿಡ್ತಾರೆ. ಖಂಡಿತ ಅಲ್ಲಿ ಯಾವುದೇ ರೂಪಾಯಿ ಬರೋದಿಲ್ಲ, ಏನೂ ಇಲ್ಲ, ಆದ್ರೂ ಕೂಡ ಹೋಗಿ ಅದಕ್ಕೆ ಕಟ್ತಾರೆ. ಈಗ ಬೆಟ್ಟಿಂಗ್ ಅಲ್ಲಿ ಹೇಗಂತ ಹೇಳಿದ್ರೆ ಒಂದು 5,000-10,000 ಸಂಬಳ ತಗೊಳ್ಳುವವನು ಎಲ್ಲಿವರೆಗೆ ಬೆಟ್ಟ ಹಾಕ್ತಾನೆ ಅಂತ ಹೇಳಿದ್ರೆ ಅವನ ತಿಂಗಳ ಸಂಬಳಕ್ಕಿಂತಲೂ ಮೇಲೆ 20,000-30,000 ಹೇಳಿ ಬೆಟ್ಟ ಹಾಕಿ ಕೇಸ್ ಆದಂತ ನಿದರ್ಶನಗಳು ಉಂಟು. ಇನ್ನೊಂದು ಬೆಟ್ಟಿಂಗ್ ಹೇಳಿದ್ರೆ ಅಲ್ಲಿ ಯಾವುದೇ ಲೀಗಲ್ ಅಗ್ರಿಮೆಂಟ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಯಾವುದು ನೀವು ಕಟ್ಟಿರೋದಕ್ಕೆ ಏನು ಆಧಾರ ಇಲ್ಲ. ನೀವು ಯಾವ ರೀತಿಯಲ್ಲಿ ಕೇಸ್ ಮಾಡ್ತೀರಿ? ನಿಮ್ಗೆ ತಲೆ ಬಿಸಿಯಲ್ಲಿ 5 ರೂಪಾಯಿ ಕಟ್ಟಿದ್ರು ಅವರಿಗೆ ಗೊತ್ತಿಲ್ಲ. ಅವನು ಸಾಲ ಮಾಡಿದಾನ, ಕದ್ದು ತಂದಿದ್ದಾನ, ಅದೇ ಅವ್ರಿಗೆ ಯಾರು ಕೇಳಿಲ್ಲ. ಮನೆಯ ಪರಿಸ್ಥಿತಿ ಹೇಗಿರ್ತದೆ ನಿತ್ಯಾನಂದ ಒಳಕಾಡವರ? ಇವರ ಮನೆಯ ಪರಿಸ್ಥಿತಿ ಹೇಗಿರ್ತದೆ ಈ ಬೆಟ್ಟಿಂಗ್ ನಲ್ಲಿ ಇರೋದು? ಅಲ್ಲ ಪಾಪ, ಈ ಹೆಂಡತಿಯ ಕರಿಮಣಿಯನ್ನ ಅಡವಿಟ್ಟು ಬೆಟ್ಟಿಂಗ್ ಕಟ್ಟೋರಿದ್ದಾರೆ. ಈಗ ಒಂದು ಕಡೆಯಲ್ಲಿ ಗಂಡ ಆದ್ರೆ ಗಂಡನನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಒಂದು ಕಡೆ ಮಗ ಆದ್ರೆ ಮಗನನ್ನು ನೋಡ್ಲಿಕ್ಕೆ, ಸಾಲಗಾರರ ಕಿರುಕುಳ, ಮನೆ ಕಿರುಕುಳ. ಆವಾಗ ಎಲ್ಲರೂ ಸಾಲಗಾರರು, ಇಲ್ಲಿ ನಮ್ಮ ಹೆಂಡತಿ ಮಕ್ಕಳು ನೀರು ಪಾಲು ಎಲ್ಲರೂ ಬಲಿಪಶು ಆಗುವಂತವೇ ಕುಟುಂಬವನ್ನೇ ಇದು ಬಲಿ ಇದನ್ನು ಇದೆ. ನಿತ್ಯಾನಂದ ಅವರೇ ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಸರ್. ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರು ಹೇಗೆ? ಹಲೋ, ನಾನು ಬೆಳ್ಮಣ್ಣಿ ವಿಶ್ವನಾಥ್ ಅಂತ. ಎಸ್, ಹೇಳಿ. ಬೆಟ್ಟಿಂಗ್ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಬೆಟ್ಟಿಂಗ್ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಎಸ್, ಮಾತಾಡಿ, ಕೇಳ್ತಾ ಇದ್ದೇವೆ ನಾವು, ಮಾತಾಡಿ. ಹಲೋ, ಬೆಟ್ಟಿಂಗ್ ಅನ್ನು ನಿಜವಾಗಿ ಪೊಲೀಸರಿಗೆ ಸ್ವಲ್ಪ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಇದರಿಂದಾಗಿ ನೀವು ಪೊಲೀಸರು ಎಂತ ಮಾಡ್ತಾರೆ ಅಂದ್ರೆ, ಅಲ್ಲಿ ಬೆಟ್ ಕಟ್ಟೋರನ್ನು ಮಾತ್ರ ಹಿಡಿತಾರೆ. ಪಾಪದವರ ಮೇಲೆ 5 ರೂಪಾಯಿ 10 ರೂಪಾಯಿ ಕಟ್ಟೋರನ್ನು ಹಿಡಿದು ತಗೊಂಡೋಗಿ ಅವರನ್ನು ಒಳಗೆ ಹಾಕ್ತೇವೆ. ಮೂಲ ಕೂಡ ಅವರಿಗೆ ನಿಜವಾಗಿ ಗೊತ್ತಿದೆ. ಅವರು ನೀವು ಮೂಲ ಕೊಡೋನು ಯಾರು ಹಿಡಿದಿಲ್ಲ. ಮೂಲ ಕೊಡುವ ಅವರಿಗೆ ಅವರು ಖಂಡಿತವಾಗಿ ಮರ್ತು ಹೋಗ್ತಾರೆ. ಅವರಿಂದ ಅವ್ರಿಗೆ ತಿಂಗಳಿಗೆ ಇಷ್ಟೇ ಅಂತ ಅಷ್ಟೇ ಬರ್ತಾ ಇರ್ತದೆ. ಈಗ ಬೆಳ್ಮಣ್ಣೆಯಲ್ಲಿ ಪಬ್ಲಿಕ್ ಅಲ್ಲಿ ಇಲ್ಲಿ ಮತ್ತೆ ದಂಧೆ ಮತ್ತೆ ಬೆಟ್ಟಿಂಗ್ ನಡೀತಾ ಉಂಟು. ಆದ್ರೂ ಅದನ್ನು ಯಾರೋ ಎಲ್ಲ ಪೊಲೀಸರಿಗೆ ಗೊತ್ತಿದೆ. ಅದು ಯಾರೊಬ್ರು ಅದನ್ನು ತಡೆಗಟ್ಟೋ ಪರಿಸ್ಥಿತಿ ಇಲ್ಲ. ಈಗ ಹಾಗಾಗಿ ನಾವು ಎಷ್ಟೇ ನಾವು ಈ ಬಗ್ಗೆ ಜಾಗ್ರತೆ ತಗೊಂಡ್ರು, ಈ ಪೊಲೀಸರು ಯಾವ ಕೆಲಸವನ್ನು ಮಾಡದೆ ಇದನ್ನು ತಡೆಗಟ್ಟಲಿಕ್ಕೆ ತುಂಬಾ ಕಷ್ಟ ಇದೆ ಅನ್ನೋ ನನ್ನ ಅನಿಸಿಕೆ. ಎಸ್, ಓಕೆ, ಧನ್ಯವಾದಗಳು ಸರ್. ಅವರು ಹೇಳ್ತಾ ಇರುವಂತದ್ದು ಬಹಳ ಪ್ರಮುಖ ಪ್ರಶ್ನೆಯನ್ನ ಎತ್ತಿದ್ರು. ಇವತ್ತು ಬೆಟ್ಟಿಂಗ್ ನ ಬಗ್ಗೆ ಪೊಲೀಸರು ಕಾರ್ಯಾಚರಣೆ ಮಾಡಿದ್ರೆ ಅವರು ಹಿಡಿಯುವಂತದ್ದು ಯಾವುದೋ ಬುಕ್ಕಿಗಳ ನಂತರ ಅವರ ತಲೆ ಮೇಲೆ ಇರುವವರು ಯಾರು, ಅವರಿಗೆ ಆರ್ಡರ್ ಮಾಡ್ತಾ ಇರುವವರು ಯಾರು, ಅದನ್ನ ಹುಡುಕೊಂಡು ಪೊಲೀಸರು ಹೋಗೋದಿಲ್ಲ. ನಮ್ ಕೆಲಸ ಆಯ್ತು ಅಂತ. ಈಗ ಒಂದು ಮಡ್ಕದ ಬಗ್ಗೆ ಕೂಡ ಅಷ್ಟೇ. ಯಾರು ಮಡ್ಕ ಬರೆಯುವಂತ ಚೀಟಿ ಬರೆಯುವವನ ಒಂದು ಪೆನ್ ಅನ್ನು 250 ರೂಪಾಯಿಯನ್ನು ಬರದ ಚೀಟಿಯನ್ನು ವಶಪಡಿಸಿಕೊಂಡು ಇದನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಬ್ಲಾಗ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಬಿಟ್ರೆ ಅದನ್ನ ಆ ರ್ಯಾಕೆಟ್ ಅನ್ನ ನಡೆಸ್ತಾ ಇರುವವನ ಹಿಂದೆ ಬೀಳೋದಿಲ್ಲ. ಈಗ SP ಅವರು, ಅಣ್ಣಾಮಲೈ ಅವರು, ಒಬ್ಬ ಮಡ್ಕ ದಂಧೆಯ ಮಾಲಕ ಯಾರಿದ್ದಾರೆ ಅವನು ಹಿಡಿಯದಂತ ಮನುಷ್ಯನನ್ನು ಹಿಡಿದು ಒಮ್ಮೆ ಅವರಿಗೆ ಬೆನ್ನಟ್ಟಿದ್ದಾರೆ. ಅದು ಅಂತ ಆಫೀಸರ್ ನಮಗೆ ಬೇಕು. ಅದು ಅವರು ಈಗ ಅದನ್ನು ತಡೆಗಟ್ಟಲು ಪ್ರಯತ್ನ ಪಡ್ತಿದ್ದಾರೆ. ತಡೆಗಟ್ಟಲು ಪ್ರಯತ್ನ ಮಾಡಬೇಕಾದ್ರೆ ಇವರು ಸಾಹೇಬ್ರು ಹೇಳಿದಾಗೆ ಜನರು ಕೂಡ ಅದಕ್ಕೆ ಸ್ಪಂದಿಸಬೇಕಾಗ್ತದೆ. ನಾವು ಕಟ್ಟಿದ್ರೆ ಮಾತ್ರ ಅವರಿಗೆ ದುಡ್ಡಲ್ಲ. ನಾವು ಕಟ್ಟಲಿಕ್ಕೆ ಹೋಗದಿದ್ರೆ ಎಲ್ಲಿಗೆ ಅವರಿಗೆ ಬರ್ತದೆ? ಬುಕ್ಕಿ ಆಗ್ಲಿ ಯಾರಾಗ್ಲಿ, ನಾವು ಕಟ್ಟಿದ್ರೆ ಮಾತ್ರ ಅವರಿಗೆ ದುಡ್ಡಲ್ವಾ? ಈಗ ಅಂತ ಈಗ ಅಣ್ಣಾಮಲೈ ಕಟ್ತಾ ಇರ್ತೇವೆ, ನೀವು ಅವರನ್ನ ಹಿಡೀರಿ ಅಂತ ಹೇಳುವಂತದ್ದು ಇಷ್ಟವರೆಗೆ ನಮ್ಮ ಉಡುಪಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡಬೇಕು. ಈಗ ಉಡುಪಿಯಲ್ಲಿ ಇಷ್ಟವರೆಗೆ ಯಾರು ಮೇನ್ ಕುಳ ಇದ್ದಾರೆ ಅವರನ್ನು ಹಿಡಿದಿಲ್ಲ. ಈ ಬಾರಿ ಹಿಡಿದಿದ್ದಾರೆ ನೋಡಿ. ಶಶಾಂಕ್, ಏನ್ ಹೇಳ್ತೀರಿ? ಇದರ ಮೂಲ ಜಡದವರೆಗೆ ಹೋಗೋದಿಕ್ಕೆ ನಮ್ಮ ಪೊಲೀಸರಲ್ಲಿ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ರೆ ನೀವು ಹೇಗೆ? ಈಗ ಸಿಂಗಲ್ ನಂಬರ್ ಲಾಟರಿ ವಿಷಯದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ವಿಚಾರಗಳು ನಡೀತಾ ಇದೆ. ಅದೇ ವಿಷಯದಲ್ಲಿ ನೋಡಿದ್ರೆ ಅವ ಪರಿರಾಜನ್ ಹೇಳುವಂತ ಒಬ್ಬ
ಮೇನ್ ಕಿಂಗ್ ಪಿನ್ ಪಾರಿರಾಜನ್, ಅವನು 32 ಜನ ಡಿಪಾರ್ಟ್ಮೆಂಟ್ನ ಆಫೀಸರ್ಗಳೊಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ ವಿಷಯ CID ಅವರ ಮಧ್ಯಂತರ ವರದಿಯಲ್ಲಿ ನಮ್ಮ ಎದುರು ಬಂದಿದೆ. ಹಾಗಿರುವಾಗ ನೀವೀಗ ಇಲ್ಲಿ ಸ್ಟೇಷನ್ನಲ್ಲಿ ಇರುವಂತ SI ಆಗಿರ್ಲಿ, ಕಾನ್ಸ್ಟೇಬಲ್ ಆಗಿರ್ಲಿ, ಅವರ ಬಗ್ಗೆ ನಾವೀಗ ಮಾತಾಡ್ಲಿಕ್ಕೆ ಹೋದ್ರೆ ಅವರ ಮೇಲಿನವರ ಒತ್ತಡಕ್ಕೊಳಗಾಗಿ ಅವರನ್ನು ಬಿಡುವಂತ ಕಾರಣಗಳು ಇರ್ಬೋದು. ಇದರಲ್ಲಿ ಹೇಗೆ ದೊಡ್ಡ ಕಳಗಳು ಇನ್ವಾಲ್ವ್ ಆಗಿದಾರ ಹಾಗೆ ದೊಡ್ಡ ಆಫೀಸರ್ಗಳು ಇನ್ವಾಲ್ವ್ ಆಗಿರ್ಬೋದಲ್ವಾ? ಎಸ್ ನಿತ್ಯಾನಂದ್ ಅವರೇ, ಒಟ್ಟಿನಲ್ಲಿ ಈ ದಂಧೆಯನ್ನು ನಾವು ಮಟ್ಟ ಹಾಕಬೇಕಿದ್ರೆ ನಮ್ಮ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬಹುದು? ಒಂದು ಸಾಮಾಜಿಕ ಕಾರ್ಯಕರ್ತರಾಗಿ ನೀವಿದ್ದೀರಿ, ಒಂದು ಸಾಮಾಜಿಕ ಕಾರ್ಯಕರ್ತರಾಗಿ ಇದನ್ನ ಮಟ್ಟ ಹಾಕಬೇಕಿದ್ರೆ ಹೇಗೆ ಕೆಲಸ ಮಾಡಬಹುದು? ಯಾವುದಕ್ಕೂ ಜನರು ಇದಕ್ಕೆ ಇದು ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಸಾಧನೆ ಪೊಲೀಸ್ ಇಲಾಖೆಯವರು ಮಡಕಕ್ಕೆ ಬಹಳಷ್ಟು ಬೆನ್ನತ್ತಿದ್ದಾರೆ. ಈಗ ಜನರೇ ಅದನ್ನು ಕೊಟ್ಟು ಈಗ ಫೋನ್ ಮೊಬೈಲ್, ಈಗ ಮೊಬೈಲಲ್ಲಿ ಈಗ ನಾನು ಎಲ್ಲಿ ಇದ್ರು ಕೂಡ ಮೊಬೈಲಲ್ಲಿ 2ಕ್ಕೆ 10 ರೂಪಾಯಿ ಕೊಡು, 3ಕ್ಕೆ 50 ರೂಪಾಯಿ ಕೊಡು, 18ಕ್ಕೆ 20 ರೂಪಾಯಿ ಹಾಕು, 100 ರೂಪಾಯಿಗೆ ಹೇಳುವಂತ ಪರಿಸ್ಥಿತಿ ಈಗಿದೆ. ಈ ಎಲ್ಲಾ ಮೊಬೈಲನ್ನು ಟ್ಯಾಪ್ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ಸಾಧ್ಯ ಇದೆಯಾ? ಆಗುದಿಲ್ಲ. ತಂತ್ರಜ್ಞಾನವೇ ಇವರಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಆಗುದಿಲ್ಲ. ಈಗ ಇಂಥ ಈ ಪರಿಸ್ಥಿತಿ ಇರುವಾಗ ಪೊಲೀಸ್ನವರು ಕೂಡ ಎಷ್ಟು ಬೆನ್ನಟ್ಲಿಕ್ಕೆ ಸಾಧ್ಯ ಇದೆ? ಈಗಿನ ಈ ಅಣ್ಣಾಮಲೈ ಬಂದ ನಂತರ ನಾನು ಇದು ಮಾಡುದಲ್ಲ, ಅಣ್ಣಾಮಲೈ ಬಂದ ನಂತರ ಬಹಳಷ್ಟು ಮಡ್ಕಾದವರನ್ನು ಹಿಡಿದು ಸ್ವಲ್ಪ ಕಡಿಮೆ ಆಗಿದೆ ಅಂತ. ಹಾಗೆ ಇದು ಕಡಿಮೆ ಆಗ್ತಾ ಅಷ್ಟೇ ವಿನ ಆವಾಗ ಕೂಡ ಇವರು ಯಾರು ಕಟ್ಟುವನವರನ್ನು ಹಿಡಿಬೇಕು, ತಗೊಳ್ಳಿ ಇಬ್ಬರನ್ನು ಹಿಡಿದು ಅವರಿಗೆ ಫೈನ್ ಅಲ್ಲ, ಒಂದು ಶಿಕ್ಷೆಗೆ ಮಾಡಿದ್ರೆ ಮಾತ್ರ. ಫೈನ್ ಎಷ್ಟು? 1867ರಲ್ಲಿ ಅವರು ಹೇಳಿದ್ರು ಗ್ಯಾಮ್ಲಿಂಗ್ ಆಕ್ಟ್. ಗ್ಯಾಮ್ಲಿಂಗ್ ಆಕ್ಟ್ ಅಲ್ಲಿ ಇರುವಂತದ್ದು ಯಾರು ಜೂಜಾಟ ಮಾಡಿದವನಿಗೆ 200 ರೂಪಾಯಿ ಫೈನು ಮತ್ತೆ 1 ತಿಂಗಳ ಜೈಲು, 3 ತಿಂಗಳ ಜೈಲು. ಹಾಗಿದ್ರೆ ಆಗ್ತದೆ 200 ರೂಪಾಯಿ ಕಟ್ಲಿಕ್ಕೆ ಅವನು 200 ರೂಪಾಯಿ. ಇನ್ನೊಂದು ಆನ್ಲೈನ್ ಇಲ್ಲಿ ಈಗ ಕೆಲವು ವೆಬ್ಸೈಟ್ ಗಳು ಉಂಟು, ಬ್ರಿಟಿಷರ ಕಾಲದ ಆನ್ಲೈನ್ ನ ಕೆಲವು ವೆಬ್ಸೈಟ್ ಗಳಲ್ಲಿ. ಈಗ UK ಒಂದು ವೆಬ್ಸೈಟ್ ಅಲ್ಲಿ ಹೇಗಂತ ಹೇಳಿದ್ರೆ 1.8 RCB 2 rupees ಚೆನ್ನೈ ಅಂತ ಹೇಳಿ ರೇಟ್ ಕೋಟ್ ಮಾಡಿರ್ತಾರೆ. ನೀವು 1 ರೂಪಾಯಿ ಹಾಕಿದ್ರೆ ಎಲ್ಲಾರು RCB ವಿನ್ ಆದ್ರೆ 1 ರೂಪಾಯಿ 80 ಪೈಸೆ ನಿಮ್ಗೆ ಸಿಗ್ತದೆ. ಎಲ್ಲಾರು ಚೆನ್ನೈ ವಿನ್ ಆದ್ರೆ 2 ರೂಪಾಯಿ ನಿಮ್ಗೆ ಸಿಗ್ತದೆ. ಹೋದ್ರೆ 1 ರೂಪಾಯಿ, ಬಂದ್ರೆ 1 ರೂಪಾಯಿ 80 ಪೈಸೆ. ಹಾಗೆ UK ವೆಬ್ಸೈಟ್ಗೆ ಇಂಡಿಯಾದಲ್ಲಿ ಕೂತ್ಕೊಂಡು 100 ರೂಪಾಯಿ ಹಾಗೆ 1,000 1 ಲಕ್ಷ ರೂಪಾಯಿವರೆಗೆ ಇನ್ವೆಸ್ಟ್ ಮಾಡುವವರು ಸುಮಾರು ಜನ ಇದ್ದಾರೆ. ಅಂತ ವೆಬ್ಸೈಟ್ಗಳು ಇಂಡಿಯಾದಲ್ಲಿ ಬ್ಯಾನ್ ಆಗಬೇಕು. ವೆಬ್ಸೈಟ್ಗಳಷ್ಟೇ ಅಲ್ಲ, ಇತ್ತೀಚೆಗೆ ಅದಕ್ಕೋಸ್ಕರ ಸ್ಪೆಷಲ್ ಆಂಡ್ರಾಯ್ಡ್ ಆಪ್ ಅನ್ನ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಪ್ಲೇ ಸ್ಟೋರ್ ಅಲ್ಲಿ ಆ ಆಪ್ ಸಿಗ್ತಾ ಇದೆ. ಅಂದ್ರೆ ಎಷ್ಟು ವ್ಯವಸ್ಥಿತವಾಗಿ ಇದು ನಡೀತಾ ಇದೆ ಬೆಟ್ ಇಂಡಿಯಾ ಅಂತ ಹೇಳುವ ಒಂದು ವೆಬ್ಸೈಟ್. ಈಗ ಸೂಸೈಡ್ ಮಾಡ್ಕೊಂಡವನು ರೈಲು ಬರುವಾಗ ರೈಲಿನ ಎದುರುಗಡೆ ನಿಂತು ಅವನು ಸೂಸೈಡ್ ಮಾಡ್ಕೊಂಡಂತೆ. ಯಾಕೆ? ಆ ರೈಲಿನ ಡ್ರೈವರೇ ಠಾಣೆಗೆ ಫೋನ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಫೋನ್ ಮಾಡಿದ್ದಾರೆ. ಅವನು ಹೇಳ್ತಾನೆ, ನನ್ನ ರೂಟಲ್ಲಿ ನಾನು ಇಂಥದ್ದು ನೋಡ್ಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ರ್ಯಾಕಲ್ಲಿ ಮಲಗ್ತಾರೆ ವಿನ ಇದು ಎದುರಲ್ಲೇ ನಿಂತು. ಹಾಗಾದ್ರೆ ಅವನಿಗೆ ಎಷ್ಟು ಡೆಸ್ಪರೇಟ್ ಆಗಿರ್ಬೋದು, ಅವನ ಬಗ್ಗೆ ಅವನಿಗೆ ಎಷ್ಟು ಸಾಲ ಇರ್ಬೋದು, ಅಥವಾ IPL ಅಂತ ಹೇಳಿದ್ರೆ ಎಷ್ಟು ಸಾಲ ಇರ್ಬೋದು, ಅಥವಾ ಅವನ ಬಗ್ಗೆ ಏನು ಇರ್ಬೋದು ಅಂತೇಳಿ. ಅದು ಯಾಕಂತ ಹೇಳಿದ್ರೆ ಒಂದು ಸುಸೈಡ್ ಮಾಡುವಾಗ ಒಂದು ಬರ್ತಾ ಉಂಟು, ನಾನು ಸಾಯ್ತೇನೆ ನನಗೆ ಗೊತ್ತಿದೆ. ಅಷ್ಟು ಕಠಿಣವಾಗಿ ಇರುವಾಗ ಅವನು ಎಷ್ಟು ಹೆರಾಸ್ಮೆಂಟ್ ಹೊರಗಿನಿಂದ ಇದ್ದಿರ್ಬೋದು, ಅದನ್ನು ಪರಿಗಣಿಸಬೇಕು. ಎಸ್, ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಬಹಳ ಪ್ರಮುಖವಾಗಿ ಜಾಲಕ್ಕೆ ಮತ್ತು ಈ ಒಂದು ಚಟಕ್ಕೆ ಬಿದ್ದವರಿಗೆ ಹೇಗೆ ಇದರಿಂದ ಹೊರ ಬರಬಹುದು ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.